ಒಟ್ಟಿಗೆ ಮಗ ಕಳೆ ಕೋಪದಲ್ಲಿದ್ದಾರೆ, ಅವರೊಳಗೆ ಅದನ್ನು ಸರಿ ಮಾಡ್ಬೋದಲ್ಲ, ಅದಾದ್ರೂ ಮಾಡ್ಬೋದಲ್ಲ, ಯಾಕೆ ಮಾಡಲಿಲ್ಲ? ರೋಡ್ ಉಂಟು ಅಪ್ಪ. ಇವತ್ತು ಹಿರೇಬಂಡಾಡಿ ಗ್ರಾಮದಕ್ಕೆ ನಾವು ಭೇಟಿ ಕೊಟ್ಟಿದ್ದೇವೆ. ಇಲ್ಲಿಯ ಜನರ ಬೇಡಿಕೆ ಇತ್ತು ಇಷ್ಟರವರೆಗೆ, ತುಂಬ ವರ್ಷಗಳ ಸಮಸ್ಯೆ ಅಲ್ಲ, ತುಂಬ ವರ್ಷಗಳ ಸಮಸ್ಯೆ. ನನಗೆ ಈ ಸಮಸ್ಯೆ ನೋಡಿದಾಗ ಅನ್ನಿಸ್ತು, ಈ ಥರನೂ ಉಂಟಾ ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಅಂತ. ಈ ಥರನೂ ಇದೆಯಾ, ರಸ್ತೆ ಇಲ್ಲದೆ, ನೀರಿಲ್ಲದೆ ಈ ಹಿರೇಬಂಡಾಡಿ ಗ್ರಾಮದ ನಡುಗುಡ್ಡೆ, ಹೊಸಮನೆ, ಗುಂಡಿಗದ್ದೆ, ನಡುಮನೆ, ನಡುಗುಡ್ಡೆ ಈ ಒಂದು ಮನೆಯವರಿಗೆ ಬಹಳ ಸಮಸ್ಯೆ ಆಗಿದೆ ರಸ್ತೆದು. ಇಲ್ಲಿ ವಯಸ್ಸಾದವರಿದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ಹೋಗೋರಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಟೋಟಲ್ ಆಗಿ ಇಲ್ಲಿ ರಸ್ತೆ ಇಲ್ಲ, ಬಹಳ ಬೇಜಾರಿನ ಸಂಗತಿ. ನಾನು ಇಲ್ಲಿ ಬರುವಾಗ ಕೇಳಿದೆ, ಆಯಿತು ಪರವಾಗಿಲ್ಲ, ದೇವ್ರ ಶಕ್ತಿ ಕೊಟ್ಟಿದ್ರೆ, ಕಾಲು ಕೈ ಗಟ್ಟಿ ಇದ್ದರೆ, ಯೌವನ ಇದ್ದರೆ ನಾವು ನಡ್ಕೊಂಡು ಹೋಗಿ ಬರ್ತೇವೆ ಸರಿ. ಆದರೆ ಒಂದು ಗರ್ಭಿಣಿ ಮಹಿಳೆ, ಅವಳಿಗೆ ಹೆರಿಗೆ ನೋವು ಬಂದರೆ ಇಲ್ಲಿ ಯಾವ ರೀತಿಯಾಗಿ ನೀವು ಇಷ್ಟು ದೂರ ನಡ್ಕೊಂಡು ಹೋಗ್ತೀರಾ, ವಾಹನ ಬರುವುದಿಲ್ಲ ಅಂತ ಕೇಳಿದೆ. ನೋಡಿ ಬಹಳಷ್ಟು ಮನಸ್ಸಿಗೆ ನೋವಾಗಿದೆ. ದಯವಿಟ್ಟು ಇಂತಹ ಪರಿಸ್ಥಿತಿ ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಆ ದೇವರು ಇಲ್ಲಿ ರಸ್ತೆ ಆಗುವಂತಹ ಒಂದು ಅವಕಾಶ ಆಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ